ಪುತ್ತೂರು ಕಾನೂನು ನೆರವು ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಸಂಘ ಸ್ತ್ರೀಶಕ್ತಿ ಬ್ಲಾಕ್ ಸೊಸೈಟಿ, ರೋಟರಿ ಕ್ಲಬ್ ಪುತ್ತೂರು ಯುವ ಹಾಗೂ ಎಲೈಟ್ ಇವುಗಳ ಸಹಯೋಗದೊಂದಿಗೆ ಕಾನೂನು ಮಾಹಿತಿ ಕಾರ್ಯಕ್ರಮ ಮಗಳ ಉಳಿಸಿ ಮಗಳನ್ನು ಓದಿಸಿ ಕಾರ್ಯಕ್ರಮದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಎಸಿಜೆಎಂ ರಮೇಶ್ ಮಾತನಾಡಿ, ಸ್ವಾತಂತ್ರ್ಯ ದೊರೆತು 75 ವರ್ಷ ಕಳೆದರೂ ಮಹಿಳೆಯರು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಸಂವಿಧಾನಾತ್ಮಕವಾಗಿ ಅವರಿಗೆ ದೊರೆತ ಹಕ್ಕುಗಳು ತಲುಪುತ್ತಿಲ್ಲ. ಎಷ್ಟೇ ಕಾನೂನುಗಳು ಬಂದರೂ ಮಹಿಳೆಯರಿಗೆ ಶೋಷಣೆ ತಪ್ಪಿಲ್ಲ. ಮಹಿಳೆಗೆ ದೇವಿಯ ಸ್ಥಾನ ಕೊಟ್ಟರೂ ಪುರುಷ ಪ್ರಧಾನವಾದ ದೇಶದಲ್ಲಿ ಮಹಿಳೆಯ ಶೋಷಣೆ ತಪ್ಪಿಲ್ಲ ಎಂದರು. ಕಾಯ್ದೆ ತಂದರು ಆದರೂ ನಿಂತಿಲ್ಲ. ನೋಡಿ, ವರದಕ್ಷಿಣೆ ಕೊಡುವುದು ತಪ್ಪು, ತಗೊಳ್ಳೋದು ತಪ್ಪು. ಈಗ ವರದಕ್ಷಿಣೆ ಯಾಕೆ ಕೊಡೋದಿಲ್ಲ, ಉಡುಗೊರೆ ಯಾಕೆ ಕೊಡ್ತಾರೆ? ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ಉಡುಗೊರೆ ಕೊಟ್ಟರೆ ಅದು ವರದಕ್ಷಿಣೆ ಅಂತಾನೆ ತಿಳಿಬೇಕಾಗ್ತದೆ. ಒಬ್ಬ 1 ಎಕರೆ 2 ಎಕರೆ